अन्य ಕೋಮಿನ ಮಹಿಳೆಗೆ ಡ್ರಾಪ್ ಕೊಟ್ಟಿದ್ದಕ್ಕೆ ಹಿಂದೂ ಯುವಕನ ಮೇಲೆ ಹಲ್ಲೆ ಮಾಡಿರುವಂತಹ ಘಟನೆ ಬೆಂಗಳೂರಿನ ಡೈರಿ ಸರ್ಕಲ್ನಲ್ಲಿ ನಡೆದಿದ್ದು ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ। ಮಹೇಶ್ ಎಂಬಾತನ ಮೇಲೆ ದುಷ್ಕರ್ಮಿಗಳು ಹಲ್ಲೆಯನ್ನ ಮಾಡಿರುವ ಆರೋಪ ಕೇಳಿಬಂದಿದೆ। ಇನ್ನೊಂದು ಸಾರಿ ಬುರ್ಕಾ ಹಾಕಿಕೊಂಡಿರುವವರನ್ನ ಕುರಿಸಿಕೊಂಡು ಹೋದರೆ ಅಷ್ಟೇ ಎಂದು ಜೀವ ಬೆದರಿಕೆಯನ್ನ ಹಾಕಿದ್ದಾರೆ। ಮಹಿಳೆ ಮತ್ತು ಮಹೇಶ್ ಸಹೋದ್ಯೋಗಿಗಳಾಗಿದ್ದು ಮಹಿಳೆಯನ್ನ ಮನೆಗೆ ಡ್ರಾಪ್ ಮಾಡುವ ವೇಳೆ ಹಿಂಬಾಲಿಸಿ ಬಂದು ಹಲ್ಲೆಯನ್ನ ಮಾಡಿದ್ದಾರೆ। ಮಹಿಳೆಗೂ ಆವಾಜ್ ಹಾಕಿರುವ ಪುಂಡರು, ಏನಮ್ಮ ನಿನ್ನ ಹೆಸರು, ನಿನಗೆ ನಾಚಿಕೆಯಾಗಲ್ವಾ, ಈ ಜಗತ್ತಲ್ಲಿ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ವಾ, ಇಂಥವರ ಜೊತೆ ಹೋಗಬಾರ್ದು ಅಂತ ಗೊತ್ತಲ್ವಾ ನಿನಗೆ ಎಂದು ಏರು ಧ್ವನಿಯಲ್ಲಿ ಧರಿಸಿದ್ದಾರೆ। ಇಷ್ಟಕ್ಕೆ ಸುಮ್ಮನಾಗದ ಪುಂಡರು ಯುವತಿಯ ಕುಟುಂಬಸ್ಥರಿಗೆ ಕರೆಯನ್ನ ಮಾಡಿಯೂ ಆವಾಜ್ ಹಾಕಿದ್ದಾರೆ। ಘಟನೆ ಬೆನ್ನಲ್ಲೇ ಪೊಲೀಸರು ಹಲ್ಲೆ ನಡೆಸಿದ ಇಬ್ಬರು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ। ಈ ಘಟನೆ ಕುರಿತಾಗಿ ಸ್ವತಃ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಟ್ವೀಟ್ ಮಾಡಿ ಮಾಹಿತಿ ನೀಡಿದ್ದಾರೆ। ಅಲ್ಲದೆ ಇಂತಹ ಘಟನೆಗಳಿಗೆ ಕಾರಣವಾಗುವವರಿಗೆ ಎಚ್ಚರಿಕೆ ನೀಡಿದ್ದಾರೆ। ಬೆಂಗಳೂರಿನಲ್ಲಿ ನಡೆದ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಪೊಲೀಸರು ತ್ವರಿತಗತಿಯಲ್ಲಿ ಕಾರ್ಯಾಚರಣೆ ನಡೆಸಿ ಇಬ್ಬರು ಹಲ್ಲೆಕೋರರನ್ನ ಬಂಧಿಸಿದ್ದಾರೆ। ಹಲ್ಲೆಕೋರರ ವಿರುದ್ಧ ಕೇಸ್ ರಿಜಿಸ್ಟರ್ ಆಗಿದ್ದು ಕಾನೂನು ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಳಲಾಗುವುದು। ನನ್ನ ಸರ್ಕಾರ ಇಂತಹ ಘಟನೆಗಳಲ್ಲಿ ಹಿಂದೂ ಮುಂದೆ ನೋಡದೆ ಕ್ರಮವನ್ನು ತೆಗೆದುಕೊಳ್ಳಲಿದೆ ಎಂದು ಹೇಳುವ ಮೂಲಕ ಎಚ್ಚರಿಕೆಯನ್ನು ನೀಡಿದ್ದಾರೆ। शर्म नहीं आ रही है? तुम ना खैर के साथ बिटले को जा रही इनसो शर्म नहीं आ रही है? कैसा चल रहा जमाना मालूम नहीं है तुम ना लोगों को? इतना हमें लोग इतना रिक्वेस्ट कर रही सोशल मीडिया के ऊपर, ये मादर चौदांगे वास्ते तुम्हें लोग इनके साथ ही जा रही इनसो ऐसा बिटले को जाते इनसो धेड़ के साथ ऐसा बिटले को जाते सो धेड़ तुम्हें बुरखा कर दल को कौन मरा लियो तुम्हें लोग कौन भी पूछते नहीं बुरखा पहले के सब कमा कहीं को क्या कमा ऐसा क्या जाते सो तुम्हें? अच्छा तुम्हारे घर वाले नंबर दो नड़ी रही सर ಏನು ಇಲ್ಲ बुरखा पहले घर के साथ कैसा जा रहे हो? नंबर नंबर दो नंबर तुम उतरो गाड़ी में से तुम्हारे शोहर का नंबर दो तुम्हारे शोहर का नंबर दो तुम्हारे शोहर का नंबर दो कौन की नहीं जो नंबर दो बोल दो कौन भी नहीं मालूम होता है मत करे तो जो नंबर दो कौन दो उड़ा तोर्सो मुखा तोर्सो अदेन मुझको बिटी दिया जो तुम्हारे को क्या भी नहीं खाली शोहर का नंबर दो ना बोला लेंगे बोलो 9731 हेलो अस्सलाम वालेकुम। तुम्हारे भाईकांच के भी नो तुम्हारे भाईकांच क्या जो नंबर देखो ही अब ऐसा खैर के साथ ऐसा बिठा को बेचते क्या तुम्हें? वो ऑफिस को क्या है कि तुम्हारे जैसे ना मर्दांगे तरफ से पूरे कौम का नाम खराब हो रहा था जीजे क्या जे बराबर रे हाको जाओ कैसा बैठ को हिंगर को शर्म नहीं आ रही है? तुम ना घर के साथ बिठा को भेज रही ना तमाम को। हेलो